ಬೆಳ್ತಂಗಡಿಯ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿನ್ನೆ ಸಂಭ್ರಮವೋ ಸಂಭ್ರಮ. ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಚಾರ್ಮಾಡಿಯಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕರೆತರಲಾಯಿತು. ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ ತಾಲೂಕಿನ ಜನತೆ ಪರವಾಗಿ ಮೆರವಣಿಗೆ ಮೂಲಕ ಹೆಗ್ಗಡೆ ಅವರನ್ನ ಕ್ಷೇತ್ರಕ್ಕೆ ಕರೆತರಲಾಯಿತು. ಹರೀಶ್ ಪೂಂಜಾ ಮಾಲಾರ್ಪಣೆ ಮಾಡುವ ಮೂಲಕ ಹೆಗ್ಗಡೆ ಅವರನ್ನ ಬರಮಾಡಿಕೊಂಡರು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ಕ್ರಾಂತಿಯ ರೂವಾರಿ, ಮಹಿಳಾ ಸಬಲೀಕರಣಕ್ಕೆ ಹೊಸ ವ್ಯಾಖ್ಯಾನವನ್ನ ಬರೆದು ಮದ್ಯಮುಕ್ತ ಸಮಾಜಕ್ಕಾಗಿ ನಿರಂತರವಾದ ಕಾರ್ಯಕ್ರಮವನ್ನ ರೂಪಿಸಿ ಕೇಂದ್ರ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ರಾಜ್ಯಸಭಾ ಸದಸ್ಯತ್ವಕ್ಕೆ ನಾಮನಿರ್ದೇಶನಗೊಳಿಸಿದ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕೊಂಬು, ಕಹಳೆ, ನಿಗಾರಿ, ನಿನಾದ ಮುಗಿಲು ಮುಟ್ಟಿತ್ತು. ನಾಡಿಗೆ ನಾಡೆ ಸಂಭ್ರಮದಲ್ಲಿದ್ದು ಎಲ್ಲರಲ್ಲೂ ಹರ್ಷದ ಹೊನಲು ನಲಿದಾಡ್ತಾ ಇತ್ತು. ಹೆಗ್ಗಡೆ ಅವರ ನಿವಾಸ ಬೀಡಿನಲ್ಲಿ ಹೇಮಾವತಿ ವಿ ಹೆಗ್ಗಡೆ ಆರತಿ ಬೆಳಗಿ ಸ್ವಾಗತಿಸಿದ್ರು. ಇನ್ನು ಸಾಂಪ್ರದಾಯಿಕ ಸ್ವಾಗತವನ್ನ ಕೂಡ ಕೋರಲಾಯಿತು. ಬಳಿಕ ಬೀಡಿನ ಚಾವಡಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಹರೀಶ್ ಪೂಂಜಾ ಅವರು ಮಾತನಾಡಿ, ಧರ್ಮಾಧಿಕಾರಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನಗೊಳಿಸಿರುವುದು ಬೆಳ್ತಂಗಡಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರು. ಕ್ಷೇತ್ರದ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಬೇಡಿಕೊಳ್ತಾ, ಇವತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ದಿನ. ನಾನು ರಾಜ್ಯಸಭಾ ಸದಸ್ಯ ಎನ್ನುವ ಮಾತನ್ನು ಇಡೀ ಕರ್ನಾಟಕದ ರಾಜ್ಯದ ಜನ ಆಡಿಕೊಳ್ಳುವಂತ ದಿನದಲ್ಲಿ ನಾವಿದ್ದೇವೆ ಎಂದು ಹೇಳಿ ಶಾಸನ ಸಭೆಯ ಪರಮೋಚ್ಚವಾಗಿರ್ತಕ್ಕಂಥ ಸಭೆ ಅದು ರಾಜ್ಯಸಭೆ. ಆ ರಾಜ್ಯಸಭೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಜಿ ಅವರನ್ನು ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೆಗ್ಗಡೆಜಿಯವರು ಮಾಡಿರ್ತಕ್ಕಂಥ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಗ್ರಾಮೀಣ ಅಭಿವೃದ್ಧಿ ಕಾರ್ಯವನ್ನು ಗುರುತಿಸಿ ಕೇವಲ ಕರ್ನಾಟಕ ದೇಶದಲ್ಲಿರ್ತಕ್ಕಂಥ ಅನೇಕ ಬಂಧುಗಳ ಮಧ್ಯದಲ್ಲಿ ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕಾವಂದರಿಗೆ ಇದು ಸಲ್ಲಬೇಕೆನ್ನುವಂತಹ ಒಂದು ಇಚ್ಛೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಕಾವಂದರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವ ಮೂಲಕ ಕೇವಲ ಧರ್ಮಸ್ಥಳ ಮಾತ್ರವಲ್ಲ, ಇಡೀ ದೇಶದ ಗ್ರಾಮೀಣ ಅಭಿವೃದ್ಧಿಯ ಕಲ್ಪನೆಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಇವತ್ತು ಕಾವಂದರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವ ಮೂಲಕ ಆಗಿದೆ. ಇವತ್ತು ನಮಗೆಲ್ಲರಿಗೂ ಸಂತೋಷ. ಆಯ್ಕೆ ಆಗುವ ಸಂದರ್ಭದಲ್ಲಿ ಪೂಜ್ಯರು ಬೆಂಗಳೂರಿನಲ್ಲಿ ಇದ್ರು. ಅನೌನ್ಸ್ ಆದ ನಂತರ ಮೊದಲ ಬಾರಿಗೆ
ಕ್ಷೇತ್ರಕ್ಕೆ ಇವತ್ತು ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನ ಸಂಭ್ರಮದಿಂದ ಚಾರ್ಮಾಡಿಯಿಂದ ಅವರನ್ನು ಸ್ವಾಗತವನ್ನು ಮಾಡಿ ಈ ಸಂದರ್ಭದಲ್ಲಿ ತಾಲೂಕಿನ ಜಿಲ್ಲೆಯ ಕ್ಷೇತ್ರದ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಇವತ್ತು ಪೂಜ್ಯ ಕಾವಂದರನ್ನು ನಾನು ಸರ್ಕಾರಿ ಭಾಷೆಯಲ್ಲಿ ಹೇಳುತ್ತೇನೆ. ನಮ್ಮ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಇನ್ನು ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿ, ರಾಜ್ಯಸಭೆ ಎಂದರೆ ಹಿರಿಯರ ಸಭೆ. ಮಂಜುನಾಥ ಸ್ವಾಮಿ ವಿಶೇಷ ಅನುಗ್ರಹದಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಾತೀತವಾಗಿ ಸೇವೆ ಮಾಡುವ ಅವಕಾಶ ದೊರಕಿದೆ. ಇದು ಧರ್ಮಸ್ಥಳಕ್ಕೆ ತನಗೆ ಹಾಗೂ ತಮ್ಮ ಪೂರ್ವಜರಿಗೆ ಸಂದ ಗೌರವ ಅಂತ ಹೇಳಿದರು. ಸ್ವಾಮಿ ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ನಾನು ಈ ಎಲ್ಲ ಚಟುವಟಿಕೆಯನ್ನು ದೂರ ಇದ್ದವನು. ಸ್ವಾಮಿ ಅನುಗ್ರಹಕ್ಕಿಂತ ಬೇಕಾದ್ರೆ ಯಾವುದು ಹೆಚ್ಚು ಬೇಡ ಅಂತ ನಾನು ತಿಳ್ಕೊಂಡು ಸುಮ್ಮನೆ ಇದ್ದವನು. ಆದರೆ ಈ ರಾಜ್ಯಸಭೆಯ ಸದಸ್ಯತ್ವಕ್ಕೆ ಅಂತೇಳಿ ಮಾನ್ಯ ಮೋದಿಜಿಯವರು ಫೋನ್ ಮಾಡಿ ಹೇಳಿದಾಗ ನನಗೆ ಒಂದೇ ಮನಸ್ಸಿಗೆ ಅನಿಸಿದ್ದು, ಇದು ನನಗೆ ಶ್ರೀ ಮಂಜುನಾಥ ಸ್ವಾಮಿ ತೋರಿಸಿದ ಒಂದು ದಾರಿ, ಇದು ಇದನ್ನು ಬೇಡ ಅನ್ನಬಾರದು ಅಂತೇಳಿ ಅವ್ರಿಗೆ ಹೇಳಿದೆ. ನೀವು ಹೇಗೆ ಹೇಳ್ತೀರ ಜಯಸ ಅಪ್ಪಗೆ ವಯಸ್ಸು ಹೋಗ ಅಂತ ಹೇಳಿದೆ. ನೀವು ಹೇಗೆ ಹೇಳ್ತೀರ ಹಾಗೆ ಅಂತಂದೆ. ಹಾಗಾಗಿ ಅವರು ಅದನ್ನು ಮಾಡಿದ್ದಾರೆ. ಮತ್ತು ಇದು ಹಿರಿಯರ ಸಭೆ ಅಂತ ಲೆಕ್ಕ. ಹಿರಿಯರ ಸಭೆ ಅಂತಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಒಳ್ಳೆಯ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ನನ್ನ ಹಾಗೆ ಆಡಳಿತ ಚಟುವಟಿಕೆ ಮಾಡಿದ ಪಿ.ಟಿ. ಉಷಾ ಇದ್ದಾರೆ. ಆಮೇಲೆ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಇಳಿಯರಾಜರಿದ್ದಾರೆ. ಆದರೆ ನಮ್ಮ ಹರೀಶ್ ಪೂಜಾರವರು ಹೇಳಿದ ಹಾಗೆ ಎಲ್ಲರೂ ಕೂಡ ನಮ್ಮ ಬಂಧು ಬಳಗ ಬಹಳ ಜಾಸ್ತಿ ಇದ್ದಾರೆ. ಇದರ ಮಧ್ಯೆ ಇದೊಂದು ಅವಕಾಶ ದೇವರು ಕೂಡ. ಹಾಗಾಗಿ ನಮ್ಮ ಸೇವಾ ಕ್ಷೇತ್ರವನ್ನ ನಾನು ಹೇಳಿದೆ, ಇಡೀ ದೇಶಕ್ಕೆ ಪ್ರಚಾರ ಮಾಡುವ ಹಾಗೆ ಈ ಅವಕಾಶ ನನಗೆ ದೊರಕಿದೆ ಅಂತ. ಕ್ಷೇತ್ರಕ್ಕೆ ಸಂದ ದೊಡ್ಡ ಗೌರವ ಇದು, ನನ್ನ ಪೂರ್ವಜರಿಗೆ ಸಂದ ದೊಡ್ಡ ಗೌರವ ಇದು. ಎಲ್ಲರೂ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮ ಶಾಸಕರು ಮತ್ತೆ ಇಲ್ಲಿ ಪ್ರತಾಪ್ ಸಿಂಗ್ ನಾಯಕರು, ಕೆ ಬಂಟ್ವಾಳ ಇವರೆಲ್ಲ ಬಹಳ ಮುದ್ದೆ ಬಂದು ಸ್ವೀಕಾರ ಮಾಡಿದೆ. ಬಹುಶಃ ಮಳೆ ಇನ್ನೂ ಆಗ್ತಿತ್ತು ಗೋಜಿ. ಹಾಗಾಗಿ ಮಳೆಯಿಂದಾಗಿ ಸಾಕಷ್ಟು ತಂಪಾಗಿದೆ. ಹಾಗೆ ಇದಕ್ಕೆ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಪ್ರೀತಿಗೆ ಸಂತೋಷವನ್ನು ಹೇಳ್ತಾ, ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮವನೇ, ನಾನು ಹೇಳಿದ ಹೆಮ್ಮನಿಗೆ, ನಾನು ನಿನ್ನ ಹಳೆ ಹೆಗ್ಡೆಯವರು, ನಾನು ಹಳೆ ಗಂಡನೇ. ನಾನು ನೀವು ಹೆಚ್ಚು ಸೇವೆಯನ್ನು ರಕ್ಷಣೆ ಮಾಡ್ತಾ ಹೋದರೆ ಬಹುಶಃ ನಾನು ನಿಶ್ಚಿಂತೆಯಿಂದ ಅಕ್ಷಯ ನೋಡ್ಕೊಳ್ತೇನೆ ಅಂತ ತಿರುಗಬಹುದು. ಆ ರೀತಿ ಆಗಲಿ, ನಿಮ್ಮೆಲ್ಲರ ಸೇವೆ ಸದಾ ತತ್ಪರತೆ ಇರಲಿ ಅಂತೇಳಿ ಮಂಜುನಾಥ ಸ್ವಾಮಿ ಪ್ರಾರ್ಥನೆ. ಹೆಗ್ಗಡೆಯವರ ಆಯ್ಕೆ ನಮ್ಮ ನಾಡಿಗೆ ಸಂಭ್ರಮ ತಂದಿದೆ ಎಂದು ಗಣ್ಯರು ಹರ್ಷವನ್ನ ವ್ಯಕ್ತಪಡಿಸಿದರು. ಸಂತೋಷ ಆಗಿದೆ ಅಂದರೆ ಅದನ್ನು ನಮಗೆ ತಿಳಿಸಲಿಕ್ಕೆ ಕಷ್ಟ. ಇವರು ಕ್ಷೇತ್ರದಲ್ಲಿ ಇಷ್ಟು ಸೇವೆ ಮಾಡಿದ್ದಾರೆ. ಇದನ್ನು ರಾಷ್ಟ್ರದ ಪ್ರಧಾನಮಂತ್ರಿಯವರು ಅದನ್ನು ಗುರುತಿಸಿ ಅವರನ್ನು ಗೌರವಾನ್ವಿತ ರಾಜ್ಯಸಭೆಗೆ ಸದಸ್ಯರನ್ನಾಗಿ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ. ಇದು ಅವರ ಸೇವೆಯನ್ನು, ಜನರ ಸೇವೆ, ಗ್ರಾಮಾಭಿವೃದ್ಧಿ ಸೇವೆ, ದೇವಸ್ಥಾನಕ್ಕೆ ಬರುವಂಥ ಯಾತ್ರಿಕರನ್ನು ಮಾತನಾಡಿಸೋದು, ಅವರ ಬಗ್ಗೆ ಮತ್ತು ಅವರ ವಿಚಾರವನ್ನು ಗುರುತಿಸಿ ಗೌರವಿಸಿ ಅವರಿಗೆ ಈ ಒಂದು ಉನ್ನತ ಪದವಿಯನ್ನು, ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಅವರಿಗೆ ಜವಾಬ್ದಾರಿ ಹೆಚ್ಚಿದೆ. ಅವರಿಗೆ ಜವಾಬ್ದಾರಿ ಹೆಚ್ಚಾದಾಗ ತನ್ನಷ್ಟಕ್ಕೆ ನಮ್ಮ ಎಲ್ರಿಗೂ, ನನಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಕ್ಷೇತ್ರದ ಕಾರ್ಯಕರ್ತರಿಗೆ ಮತ್ತೆಲ್ಲರಿಗೂ ಜವಾಬ್ದಾರಿ ಹೆಚ್ಚು ಬೀಳ್ತದೆ. ಆದರೆ ನಾವು ಆ ಜವಾಬ್ದಾರಿ ಹೆಚ್ಚು ಆಗದೆ, ಅವರಿಗೆ ತೊಂದರೆ ಆಗದಾಗೆ ನಾವು ಇಲ್ಲೆಲ್ಲರೂ ಅವರನ್ನು ಸಂತೋಷದಿಂದ ದೆಹಲಿಗೆ ಅವರ ಇನ್ನೂ ರಾಷ್ಟ್ರದ ಸೇವೆ ಮಾಡಲಿಕ್ಕೆ ಅವರನ್ನು ಕಳಿಸಿಕೊಡುವಂಥ ಒಂದು ಸಂತೋಷದ ವಿಷಯ. ಒಂದು ಅರ್ಥದಲ್ಲಿ ಪೂಜ್ಯ ಕಾವಂದರ ಜೊತೆಗೆ ಹೆಜ್ಜೆಯನ್ನು ಇಟ್ಟು ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಭಾಗ್ಯ ನಮಗೆ ಸಿಕ್ಕಿದೆ. ಇಡೀ ದೇಶಕ್ಕೆ ಕೊಡಬಲ್ಲಂತಹ ಸಾಮರ್ಥ್ಯ ಇರುವಂಥವರು ನಮ್ಮ ಊರಿನ ನಮ್ಮ ಕಾವಂದರು ಅಂತ ಹೇಳುವಂತಹ ಹೆಮ್ಮೆಯ ಜೊತೆಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ನಮ್ಮ ಎಲ್ಲರಿಗೂ ಸಂಭ್ರಮ ಬಂದಿದೆ. ಇಡೀ ರಾಜ್ಯವೇ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಅವರೇ ರಾಜ್ಯಸಭಾ ಸದಸ್ಯರು ಆದಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಅವರ ಆ ವ್ಯಕ್ತಿತ್ವದ ಕಾರಣಕ್ಕೋಸ್ಕರ
ಎಲ್ಲ ರೀತಿಯ ಹಂತವನ್ನು ಮೀರಿ ನಿಂತಹ ವ್ಯಕ್ತಿತ್ವ ಅವರದು. ಆ ಹಿನ್ನೆಲೆಯಲ್ಲಿ ಅವರ ಸೇವೆಯನ್ನು, ಅವರ ಕಾರ್ಯವನ್ನು ಗುರುತಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅದು ನರೇಂದ್ರ ಮೋದಿಜಿಯವರ ವಿಶೇಷತೆ, ಒಂದರ್ಥದಲ್ಲಿ ಇಬ್ಬರ ಯೋಚನೆಗಳ ಲಹರಿ ಒಂದೇ ರೀತಿ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯ ವ್ಯಕ್ತಿಗಳನ್ನು ಆರಿಸುವುದರಲ್ಲಿ, ಯಾವ ಸ್ಥಾನಕ್ಕೆ ಯಾರು ಬೇಕು ಅಂತ ಹೇಳುವಂಥದ್ದನ್ನು ಆರಿಸುವುದರಲ್ಲಿ ಪೂಜ್ಯ ಕಾವಂದರು ಒಂದು ಎತ್ತಿ ಹಿಡಿದ ಕೈ. ನಾವು ಅವರ ಜೊತೆಗೆ ಕೆಲಸ ಮಾಡುವವರನ್ನು, ಅವರ ಜೊತೆಗೆ ಇರುವವರನ್ನು ನಾವು ಗಮನಿಸಿದರೆ ಅವರು ಯಾವ ಸ್ಥಾನಕ್ಕೆ ಯಾರು ಬೇಕು ಅಂತ ಹೇಳುವಂತಹ ಆಯ್ಕೆ ಮಾಡುವ ಒಂದು ಅನುಭವ ಅವರಿಗೆ ಹೇಗೆ ಇದೆಯೋ ಅದೇ ರೀತಿ ನರೇಂದ್ರ ಮೋದಿಜಿಯವರು ಒಂದು ಸರಿಯಾದ ವ್ಯಕ್ತಿಯನ್ನು ಚಿಂತಕರ ಚಾವಡಿಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳುವಂತಹ ಸಾರ್ಥಕತೆಯನ್ನು ಹೇಳ್ತಾ, ಪೂಜ್ಯ ಕಾವಂದರ ಜೊತೆಗೆ ನರೇಂದ್ರ ಮೋದಿಯವರ ಕಾಲದಲ್ಲಿ ನಾವು ಸಹ ಸಮಾಜದ ಜೊತೆಗೆ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ ಅಂತ ಹೇಳುವಂಥದ್ದೇ ನಮಗೊಂದು ಸಂಭ್ರಮ. ಕಿಯೋನಿಸಾ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಯಕ್ಷಗಾನ ಅಕಾಡೆಮಿ ಸದಸ್ಯ ಕದ್ರಿ ನವನೀತ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್, ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್, ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಎಲ್ಎಚ್ ಮಂಜುನಾಥ, ಸಿರಿ ಸಂಸ್ಥೆ ಆಡಳಿತ ನಿರ್ದೇಶಕ ಜನಾರ್ದನ ಕೆಎನ್, ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.